ನ್ಯಾಯ ಸಮಾವೇಶ ಮತ್ತು ಮಹಿಳಾ ಮೌನ ಜಾಥಾದ ಬಗ್ಗೆ ಪ್ರಸನ್ನ ರವಿ ಅವರು ಹೇಳಿದ್ದಾರೆ ಮತ್ತು ಇಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಶಶಿಕಲಾ ಶೆಟ್ಟಿ ಮೇಡಮ್ ಎಲ್ಲರನ್ನು ತಿಳಿಸ್ಕೊಟ್ಟಿದ್ದಾರೆ. ಕೊಂದವರು ಯಾರು ಆಂದೋಲನದ ಭಾಗವಾಗಿರುವಂಥದ್ದು ರಾಜ್ಯದಲ್ಲಿ ಸುಮಾರು 3-4 ದಶಕಗಳಿಂದ ನಿರಂತರವಾಗಿ ಮಹಿಳೆಯರಿಗೆ ನ್ಯಾಯ ದೊರಕಬೇಕು, ಮಹಿಳೆಯರ ದೌರ್ಜನ್ಯಗಳು ನಿಲ್ಲಬೇಕು ಅಂತೇಳಿ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಮಹಿಳಾ ಸಂಘಟನೆಗಳು ಒಂದು ಜಿಲ್ಲೆ ಅಥವಾ ಒಂದು ಪ್ರದೇಶದಲ್ಲ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಘೋರವಾದಂತ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆದಾಗ ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಬಂದಿದ್ದೀವಿ. ಕೇವಲ ರಾಜ್ಯಕ್ಕೂ ಕೂಡ ಸೀಮಿತ ಆಗದೇನೆ ದೇಶದಲ್ಲಿ ನಿರ್ಭಯ ಪ್ರಕರಣದ ಥರದಲ್ಲಿ ಅಥವಾ ಹತ್ರಾಸ್ನಲ್ಲಿ ನಡೆದಂತ ದಲಿತ ಯುವತಿಯ ಹತ್ಯೆ ಥರದಲ್ಲಿ ಬೇರೆ ಬೇರೆ ರೀತಿಯ ಬಹಳ ಭಯಂಕರವಾದ ಘಟನೆಗಳನ್ನ ನಾವು ಸುಮ್ಮನೆ ಕೂತು ಮೌನವಾಗಿ ನೋಡ್ತಾ ಕೂತಿಲ್ಲ, ಬದಲಿಗೆ ಆ ಎಲ್ಲವನ್ನ ನಾವು ಪ್ರಶ್ನಿಸಿದ್ದೇವೆ, ಪ್ರತಿಭಟಿಸಿದ್ದೇವೆ. ಮತ್ತೆ ಸರ್ಕಾರದಿಂದ ವ್ಯವಸ್ಥೆಯ ಒಳಗಡೆ ಇದಕ್ಕೆ ಏನು ತಿದ್ದುಪಡಿ ಆದ್ರೆ ಇಂಥ ಘಟನೆಗಳನ್ನ ತಡಿಲಿಕ್ಕೆ ಸಾಧ್ಯ ಅನ್ನುವಂಥ ರಚನಾತ್ಮಕವಾದಂತ ಸಲಹೆಗಳನ್ನ ಶಿಫಾರಸುಗಳನ್ನ ಕೂಡ ನಾವು ಕಾಲದಿಂದ ಕಾಲಕ್ಕೆ ಸರ್ಕಾರಗಳ ಮುಂದಿಡ್ತಾ ಬಂದಿದ್ದೇವೆ. ಯಾರೇ ಆಡಳಿತದಲ್ಲಿದ್ರೂ ಕೂಡ ಅವ್ರ ಜೊತೆಯಲ್ಲಿ ಈ ಬಗೆಯ ವಾದಗಳು ಮತ್ತು ಸಂವಾದಗಳು ನಮ್ಮ ಕಡೆಯಿಂದ ನಡೀತಾನೆ ಬಂದಿದ್ದಾವೆ. ಈ ರೀತಿಯಲ್ಲಿ ದಶಕಗಳಿಂದ ಮಹಿಳಾ ಪರವಾಗಿ ಕೆಲಸ ಮಾಡ್ತಿರುವಂತಹ ಅನೇಕ ಮಂದಿ ಹಿರಿಯ ಮಹಿಳಾ ಹೋರಾಟಗಾರ್ತಿಯರಿದ್ದಾರೆ ನಮ್ಮ ಜೊತೆಯಲ್ಲಿ. ಅದರಲ್ಲಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರುವಂತ ಅನಸೂಯಮ್ಮ ಅರಳಾಳ್ ಸಂದ್ರ ಅವರು ಕೂಡ ಒಬ್ರು. ಸುಮಾರು 4 ದಶಕಗಳ ಕಾಲ ನಿರಂತರವಾಗಿ ರೈತರ ಪರವಾಗಿ, ರೈತ ಮಹಿಳೆಯರ ಪರವಾಗಿ, ಈ ನೆಲದ ಎಲ್ಲ ನೊಂದವರ ಪರವಾಗಿ ಅವರು ಕೆಲಸ ಮಾಡ್ತಾ ತಮ್ಮ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಈ ರೀತಿಯ ಎಲ್ಲರೂ ಸೇರಿ, ಮಹಿಳಾ ವೃತ್ತಿಪರರು ಸೇರಿ, ವಕೀಲೆಯರು, ಪತ್ರಕರ್ತೆಯರು, ಇನ್ನೂ ಅನೇಕ ವೃತ್ತಿಗಳಲ್ಲಿರುವಂತ ಹಲವಾರು ಮಂದಿ ಕಾಳಜಿ ಇರುವಂತವರೆಲ್ಲರೂ ಸೇರಿ ನಾವು ಈ ಕೊಂದವರು ಯಾರು ಅನ್ನುವಂತ ಆಂದೋಲನವನ್ನ ಆಗಸ್ಟ್ ತಿಂಗಳಿನಲ್ಲಿ ಆರಂಭ ಮಾಡಿದ್ವಿ. SIT ರಚನೆಯಾದ ತಕ್ಷಣದಲ್ಲಿ SIT ರಚನೆಗೆ ಕಾರಣವಾದಂಥದ್ದು ಮಹಿಳಾ ಆಯೋಗ ಬರೆದಂತ ಪತ್ರ. ಆ ಮಹಿಳಾ ಆಯೋಗದ ಪತ್ರದಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ, ಎಲ್ಲ ಬಗೆಯ ದೌರ್ಜನ್ಯ, ಅಪಹರಣ, ನಾಪತ್ತೆ ಇತ್ಯಾದಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು SIT ಅನ್ನುವಂತ ಕಳಕಳಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಪತ್ರವನ್ನು ಬರೆದ್ರು. ಆ ಪತ್ರವನ್ನು ಆಧರಿಸಿ ಸರ್ಕಾರ ರಚನೆ ಮಾಡಿದಂತ SITಗೆ ಕೊಟ್ಟಂತ ಆದೇಶದಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾದಂತ ಮಾತುಗಳಿದಾವೆ. ಇದು ಒಂದು ಸಮಗ್ರ ತನಿಖೆಯನ್ನು ಮಾಡಬೇಕು SIT ಅನ್ನುವಂಥದ್ದು. ಹಾಗಾಗಿ ನಾವು ಕೂಡ ಎಲ್ಲ ಮಹಿಳಾ ಸಂಘಟನೆಗಳು ಅದನ್ನು ಸ್ವಾಗತ ಮಾಡಿದ್ವಿ. ನಾವಿಷ್ಟು ವರ್ಷಗಳಿಂದ ಮಾಡ್ತಾ ಬಂದಿರುವಂತ ಹೋರಾಟದಲ್ಲಿ ಇದರಲ್ಲಿ ಒಂದು ವ್ಯವಸ್ಥಿತವಾದಂತ ಮುನ್ನಡೆ SIT ಇಂದ ಆಗ್ಲಿ ಅಂತ ಹೇಳಿ. ಆದ್ರೆ SITಯ ತನಿಖೆ ಅದು ಸಾಮೂಹಿಕ ಹೆಣ ಹೂಳುವಿಕೆಯ ಪ್ರಕರಣದ ಸುತ್ತಲೇ ಕೇಂದ್ರೀಕೃತ ಆಯ್ತು. ಮಾತ್ರ ಅಲ್ಲ, ಒಟ್ಟು ಇಡೀ ರಾಜ್ಯದಲ್ಲಿ ಮುಖ್ಯವಾಹಿನಿಯಲ್ಲಿ ನಡೆದಂತ ಎಲ್ಲ ಚರ್ಚೆಗಳು ಕೂಡ ಮಹಿಳೆಯರ ವಿಚಾರಗಳನ್ನ ಬದಿಗೊತ್ತಿ ಕೇವಲ ಅದೊಂದು ಸಾಮೂಹಿಕ ಹೆಣ ಹೂಳುವಿಕೆಯ ಸುತ್ತ ಮಾತ್ರವೇ ಚರ್ಚೆ ನಡೆಯುವಂತ ರೀತಿಯಲ್ಲಿ ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಬೆಳವಣಿಗೆಗಳು ನಮಗೆ ಕಾಣಿಸ್ತು. ಆ ಸಂದರ್ಭದಲ್ಲಿ ನಾವು ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಮಧ್ಯಪ್ರವೇಶ ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಆಂದೋಲನವನ್ನು ಆರಂಭ ಮಾಡಿದೀವಿ. ಇದರಲ್ಲಿ ಈಗಾಗಲೇ ಹಲವಾರು ಬಗೆಯ ಚಟುವಟಿಕೆಗಳನ್ನ ನಾವು ನಡೆಸಿದೀವಿ. ರಾಜ್ಯದಾದ್ಯಂತ ಸಹಿ ಸಂಗ್ರಹ ಅಭಿಯಾನಗಳು, ಪೋಸ್ಟ್ ಕಾರ್ಡ್ ಅಭಿಯಾನಗಳು, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ನಾವು ನಮ್ಮ ಸಹಿ ಸಂಗ್ರಹವನ್ನು ಅವರಿಗೆ ಸಲ್ಲಿಕೆ ಮಾಡಿರುವಂತದ್ದು, ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಸಲ್ಲಿಕೆ ಮಾಡಿರುವಂತದ್ದು, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತದ್ದು, ಅನೇಕ ಮಂದಿ ಕ್ಯಾಬಿನೆಟ್ ಸಚಿವರನ್ನ ನಾವು ಭೇಟಿ ಮಾಡಿದ್ದೇವೆ. ಜೊತೆಗೆ ನೊಂದವರೊಂದಿಗೆ ನೀವು ನಾವು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಅನೇಕ ಸಮಾನ ಮನಸ್ಕ ಸಂಘಟನೆಗಳು ಈ ವಿಚಾರದಲ್ಲಿ ನಡೆಸ್ತಾ ಇರುವಂತ ಎಲ್ಲ ಪ್ರಯತ್ನಗಳನ್ನ, ಎಲ್ಲ ಹೋರಾಟಗಳನ್ನ ಕೊಂದವರು ಯಾರು ಆಂದೋಲನ ಕೂಡ ಬೆಂಬಲಿಸಿದೆ. ಇವತ್ತಿನ ಸಂದರ್ಭದೊಳಗಡೆ ನಮ್ದು ಒಂದು ಮುಖ್ಯವಾದಂತ ಹಕ್ಕೊತ್ತಾಯ SIT ಈ ಬಾರಿ ಒಂದು ಸಮಗ್ರ ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ ಇದು ಕೇವಲ ಒಂದು ಘಟನೆ ಅಲ್ಲ, ಒಂದು ವ್ಯವಸ್ಥೆ ಒಳಗಡೆ ಮಹಿಳೆಯರಿಗೆ ನ್ಯಾಯ ಸಿಗಲಿಕ್ಕೆ ಅಡ್ಡಿ ಆಗ್ತಿರುವಂತ ವ್ಯವಸ್ಥಿತವಾದಂತ ಲೋಪದೋಷಗಳೇನು, ಯಾಕೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತ ಸಂದರ್ಭದಲ್ಲಿ ಸರಿಯಾದ ತನಿಖೆಗಳಾಗೋದಿಲ್ಲ, ಯಾಕೆ ನಿಜವಾದಂತ ಅಪರಾಧಿಗಳು ಬೆಳಕಿಗೆ ಬರೋದಿಲ್ಲ, ಈ ವ್ಯವಸ್ಥೆಯನ್ನ ನಾವು ಪ್ರಶ್ನೆ ಮಾಡದೇ ಇದ್ರೆ, ಇದ್ರೊಳಗಿರುವಂತ ಲೋಪದೋಷಗಳನ್ನ ತಿದ್ದಲಿಲ್ಲ ಅಂದ್ರೆ, ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತದೇ ಇದ್ರೆ ಮುಂದಕ್ಕೂ ಕೂಡ ಇಂಥ ಘಟನೆಗಳು ಮರಳುಕಳಿಸ್ತವೆ ಮತ್ತು ಎಂದಿಗೂ ಮಹಿಳೆಯರಿಗೆ ನ್ಯಾಯ ಮತ್ತು ಘನತೆಯ ಬದುಕು ಸಿಗೋದಿಲ್ಲ. ಹಾಗಾಗಿ ವ್ಯವಸ್ಥೆಯ ಈ ಲೋಪದೋಷಗಳು ಸರಿಯಾಗಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನವಾದಂತ ಕಳಕಳಿ. ಆ ಕಾರಣಕ್ಕಾಗಿ ನಡೆತಿರುವಂತ ಈ ಆಂದೋಲನದ ವತಿಯಿಂದ ದಕ್ಷಿಣ ಕನ್ನಡದ ಎಲ್ಲ ಗೆಳತಿಯರು ಮುಂದಾಳತ್ವ ತಗೊಂಡು ನಮ್ಮನ್ನು ಕೂಡ ಅಲ್ಲಿಂದ ಕರೆಸಿ ನಮ್ಮೆಲ್ಲರನ್ನು ಒಳಗೊಂಡು ಡಿಸೆಂಬರ್ 16ಕ್ಕೆ ಏನು ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ದಕ್ಷಿಣ ಕನ್ನಡದ ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಪ್ರಜ್ಞಾವಂತರ ಬೆಂಬಲ ಈ ಕಾರ್ಯಕ್ರಮಕ್ಕೆ ಬೇಕು ಅಂತೇಳಿ ಮನವಿ ಮಾಡ್ಲಿಕ್ಕಾಗಿ ನಾವು ಇವತ್ತು ಇಲ್ಲಿ ಮುಂದೆ ಬಂದಿದ್ದೇವೆ. ರಾಜ್ಯದ ಎಲ್ಲಾ ಭಾಗದಿಂದ ಮಹಿಳೆಯರು
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾ ಇದ್ದಾರೆ ಈ ಜಾಥಾದಲ್ಲಿ ಮತ್ತು ಸಮಾವೇಶದಲ್ಲಿ, ಅವತ್ತು ನೀವು ಕೂಡ ಅಲ್ಲಿರಬೇಕು ಅಂತ ಹೇಳಿ ನಾವು ಮತ್ತೊಂದು ಬಾರಿ ಮನವಿ ಮಾಡ್ಕೊಳ್ತೇವೆ. ಒಂದು ನಿಮಿಷ ಮಾಧ್ಯಮ ಮಿತ್ರರೇ, ಕರ್ನಾಟಕ ರಾಜ್ಯ ರೈತ ಸಂಘ ಮೊದಲಿಂದನೂ ಮಹಿಳೆಯರ ಮೇಲೆ ನಡೆಯುವಂಥ ಒಂದು ದೌರ್ಜನ್ಯ, ದಬ್ಬಾಳಿಕೆಗಳು ಮತ್ತು ಆಸ್ತಿ ವಿಷಯಕ್ಕಾಗಲಿ ಇಂಥದಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೆ. ಜೊತೆಗೆ ವರದಕ್ಷಿಣೆ ವಿರೋಧವಾಗಿ ಸರಳ ಮದುವೆಗಳನ್ನ ಪೌರಹಿಶಾಹಿ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಿದೆ. ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೆಯುತ್ತೋ ಅಲ್ಲಿ ರೈತ ಸಂಘ ಹೋಗಿ ಸೌಹಾರ್ದಯುತವಾಗಿ ನ್ಯಾಯ ದೊರಕಿಸ್ಕೊಂಡು ಬಂದಿದೆ. ಮತ್ತು ಎಲ್ಲ ಹೋರಾಟಗಳಲ್ಲಿ ನ್ಯಾಯ ಇದ್ದಾಗ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಸುಮಾರು ಒಂದು 20-25 ವರ್ಷದಿಂದ ನಾನು ಧರ್ಮಸ್ಥಳದಲ್ಲಿ ಇಲ್ಲಿ ಮಹಿಳೆಯರ ಮೇಲೆ ಏನು ನಡೀತಾ ಇದೆ ಅದು ನಿಗೂಢವಾಗಿ ಬರ್ತಾ ಇದೆ. ಹಿಂದೆ ನಾವು ಲಿಂಕೇಶ್ ಪತ್ರಿಕೆಯಲ್ಲಿ ಓದಿದ್ದು ಒಂದು ಸಾರಿ ಸುಮಾರು 20-25 ವರ್ಷದಿಂದನೇ ಧರ್ಮಸ್ಥಳದಲ್ಲಿ ಒಂದು ಮಹಿಳೆ ಕೊಲೆ ಆಗಿದೆ ಅಂತ. ಹೀಗಾಗಿ ಯಾಕೆ ಬೇರೆ ಬೇರೆ ಕಡೆಗಳೆಲ್ಲ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮನ ಇಂತಿಂಚು ಅನಾವರಣೆ ಆಗ್ತಾ ಇದ್ದಾಗ ಯಾಕೆ ಧರ್ಮಸ್ಥಳದಲ್ಲಿ ಈ ಕೊಲೆಗಳು, ಅತ್ಯಾಚಾರಗಳು ನಿಗೂಢ ಆಗ್ತಾ ಇದ್ದಾವೆ? ಇದನ್ನು ಕೊಂದವರು ಯಾರು ಅನ್ನುವಂಥ ಸಂಘಟನೆ, ಎಲ್ಲ ಮಹಿಳಾ ಪರ ಸಂಘಟನೆಗಳು ಮತ್ತು ಎಲ್ಲ ವಿಚಾರವಂತರು ಮತ್ತು ಮಹಿಳಾ ಪರ ಇಂದ ಕಳಕಳಿ ಇಟ್ಕೊಂಡಿರುವಂಥವರೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ SIT ಅವರಿಗೆ ಪೂರ್ಣ ಅಧಿಕಾರ ಕೊಟ್ಟು ಇದು ಏನು ಯಾಕೆ ಹೆಣ್ಮಕ್ಳ ಮೇಲೆ ಇಲ್ಲಿ ನಡೀತಾ ಇದೆ ದೌರ್ಜನ್ಯ ಮತ್ತು ಅತ್ಯಾಚಾರಗಳು, ಕೊಲೆಗಳು, ಇದು ಯಾಕೆ ನಿಗೂಢವಾಗಿದೆ, ಇದು ಯಾಕೆ ಬಹಿರಂಗ ಆಗ್ತಾ ಇಲ್ಲ, ಅನಾವರಣ ಆಗ್ತಾ ಇದೆ ಅನ್ನುವಂಥದ್ದು ನಮಗೂ ಒಂಥರ ಸಂಶಯ ಆಗ್ತಾ ಇದೆ. ಹಾಗಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಕೊಂದವರು ಯಾರು ಅನ್ನುವಂಥ ಸಂಘಟನೆಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಹಿಳಾ ಪರವಾಗಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. 1987ರಲ್ಲಿ ಸುಮಾರು ಹಳಿಯಾಳದಲ್ಲಿ ಒಂದು 60-70 ಸಾವಿರ ಜನ ಮಹಿಳೆಯರನ್ನ ಸೇರಿಸಿ ನಾವು ಮಹಿಳಾ ಹೋರಾಟಗಳನ್ನ ಮಾಡಿದ್ದು. ಮಹಿಳಾ ಘಟಕಗಳನ್ನ ಮಾಡಿ ಗಂಡನ ಆಸ್ತಿನಲ್ಲಿ ಮಹಿಳೆಯರಿಗೂ ಸಮಾನವಾದ ಹಕ್ಕು ಬರಬೇಕು ಮದುವೆ ಆದ ತಕ್ಷಣ ಅನ್ನುವಂಥ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳುಗಳು ಇವತ್ತು ನಿಗೂಢವಾಗಿ ಕಣ್ಮರೆ ಆಗ್ತಾ ಇದ್ದಾವೆ. ಬೇರೆ ಕಡೆ ಇದೆಲ್ಲ ಅನಾವರಣ ಆಗಬೇಕು. ಹೆಣ್ಮಕ್ಕಳಿಗೆ, ಮಹಿಳೆಯರಿಗೆ ನ್ಯಾಯ ದೊರಕಿಸ್ಬೇಕು. ಈ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ನಿಲ್ಲಬೇಕು. ಸಂವಿಧಾನದಲ್ಲಿ ಏನು ಎಲ್ಲ ಸಮಾನವಾದ ಹಕ್ಕು ಬದ್ಧತೆಗಳಾಗಿದ್ದಾವೆ, ನಮ್ಮ ಆಹಾರದ ಹಕ್ಕು ಇರ್ಬೋದು, ಹುಟ್ಟುವಂಥ ಹಕ್ಕು, ಘನತೆಯಿಂದ ಬದುಕುವಂಥ ಹಕ್ಕುಗಳು ಏನಿರುತ್ತೋ ಅದೆಲ್ಲ ಮಹಿಳೆಯರಿಗೂ ಸಮಾನವಾಗಿ ಬರಬೇಕು. ಈ ವ್ಯವಸ್ಥೆ ಅದಕ್ಕೆ ಕೊಡಬೇಕು, ಬೆಂಬಲ ಕೊಡಬೇಕು. ಮತ್ತು ನೀವು ಮಾಧ್ಯಮ ಮಿತ್ರರು ಪ್ರಾಮಾಣಿಕವಾಗಿ ಮಹಿಳೆಯರ ಮೇಲೆ ನಡೆಯುವಂಥ ಎಲ್ಲ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಕೊಲೆ, ಸುಲಿಗೆಗಳನ್ನ ಪೂರ್ತಿ ಅದನ್ನು ಇದು ಮಾಡಿ ಅನಾವರಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದಕ್ಕೀಗ ಬಂದವರು ಯಾರು ಈಗ ಇದು ಮಾಡ್ತಾ ಇದ್ದೀವಿ ಹೇಳಿದ್ರಲ್ಲ, ನೀವು ಹೇಳಿದ್ರಲ್ಲ, ಅಂದ್ರೆ ಇದು ಆ ರೀತಿ ಆಗಿಲ್ಲ, ಬರೀ ಇದಕ್ಕೆ ಹಣ ಕೊಡೋ ಇದಕ್ಕೆ, ಯಾಕಂದ್ರೆ ಕೆಲವೊಂದು ಇದರಲ್ಲಿ ಪಂಚಾಯತಿಗೆ ಹೋಗಿ ಇದೆಲ್ಲ ಮಾಡಿದ್ದಾರೆ. ಈಗ ಇದು ಪೆಂಡಿಂಗ್ ಇರ್ಬೇಕಾದ್ರೆ ಇದು ಮಾಡೋದು ಯಾವ ರೀತಿಯಿಂದ? ಯಾಕಂದ್ರೆ ನೀವು ಅಲಿಗೇಷನ್ ಮಾಡಿದ್ದು ಸರಿ, ಈ ಒಪಿನಿಯನ್ ಬರೋಕ್ಕೆ ಏನು ಕಾರಣ? ಯಾಕಂದ್ರೆ ಇದು ಪೆಂಡಿಂಗ್ ಇದೆ, ಇದರಲ್ಲಿ ರಿಪೋರ್ಟ್ ಪೆಂಡಿಂಗ್ ಇದೆ ಸರ್. ಇದರಲ್ಲಿ ಅವರು ಅಂತಿಮವಾಗಿ ಇದನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲಾ ವಿಚಾರಗಳನ್ನು ಒಳಗೊಂಡಂತ ಅವರ ತನಿಖೆ ನಡೆದು ಅವರು ಅದನ್ನ ಸಂಪೂರ್ಣವಾದಂತ ರೀತಿಯಲ್ಲಿ ಸಮಗ್ರವಾದಂತ ತನಿಖೆ ನಡೆಸಿದ್ರೆ ನಾವು ಅದನ್ನ ಸ್ವಾಗತಿಸ್ತೀವಿ. ನಾವಿವಾಗ ಏನ್ ಕೇಳ್ತಾ ಇದೀವಿ ಅಂದ್ರೆ SIT ಪರಿಪೂರ್ಣವಾಗಿ ಸ್ವತಂತ್ರವಾಗಿ ಯಾವುದೇ ಒತ್ತಡ ಇಲ್ಲದೆ, ಬೇರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಅವಕಾಶವಾಗುವಂತ ರೀತಿಯ ವ್ಯವಸ್ಥೆ ರೂಪುಗೊಳ್ಳಬೇಕು. ಮತ್ತು SIT ಈ ಎಲ್ಲ ಮಹಿಳೆಯರ ಪ್ರಕರಣಗಳನ್ನ ಸಮಗ್ರವಾಗಿ ತನಿಖೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೇವೆ. ಮತ್ತು ನಾವು SIT ಮುಖ್ಯಸ್ಥರನ್ನು ಕೂಡ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನೂ ಕೂಡ ಇದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತೇವೆ. ಈಗಾಗಲೇ ಮಹಿಳಾ ಆಯೋಗಕ್ಕೆ ಕೂಡ ನಾವು ಇದ್ರ ಬಗ್ಗೆ ಪತ್ರ ಕೊಟ್ಟು ನೀವು ಇದನ್ನ ಸರಿಯಾದಂತ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಇದು ನಮ್ಮ ಆಗ್ರಹ. ಆದ್ರೆ ಎಲ್ಲ ಕಡೆ ಆತ್ಮಹತ್ಯೆ ಆದ್ರೆ ಆತ್ಮಹತ್ಯೆ ಆಗತ್ತೆ, ಕೊಲೆ ಆದ್ರೆ ಕೊಲೆ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳಲ್ಲಿ. ಇಲ್ಲಿ ಮಾತ್ರ ಯಾಕೆ ಅವು ಪತ್ತೆಯಾಗದ ಪ್ರಕರಣಗಳಾಗಿ ಉಳಿದು ಹೋಗ್ತವೆ ಅಂತ ಹೇಳಿ ನೊಂದ ಕುಟುಂಬಗಳ ಸದಸ್ಯರು ನಮ್ಮನ್ನು ಕೇಳಿದ್ದಾರೆ. ಸೊ ನಮ್ಮ ಹೋರಾಟ ಇರುವಂತದ್ದು ಸರ್ಕಾರದ ವಿರುದ್ಧ. ಮತ್ತು SIT ಕೂಡ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅನೇಕ ಮಂದಿ ನೊಂದವರು ಹೋಗಿ SIT ಮುಂದೆ ದೂರು ದಾಖಲೆ ಮಾಡುವಂತ ಸಂದರ್ಭದಲ್ಲಿ ಪೂರಕವಾದಂತ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂತ ಆರೋಪಗಳನ್ನ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಮಾಡಿದ್ದಾರೆ.
ಮತ್ತು SIT ರಚನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಮೊದಲಲ್ಲ, ಇದು ಕೊನೆನೂ ಅಲ್ಲ. ನೂರಾರು SITಗಳು ಈ ಹಿಂದೆ ಕೆಲಸ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಡೆದಂತ SIT ತನಿಖೆ ಒಳಗಡೆ ಅವರು ಬಹಿರಂಗವಾದಂತ ಘೋಷಣೆಗಳನ್ನ ಕೊಟ್ಟರು. ನೊಂದವರು ಬಂದು ನಮ್ಮ ಮುಂದೆ ದೂರು ದಾಖಲು ಮಾಡಬಹುದು ಮತ್ತು ನಾವು ನಿಮಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ, ನಾವು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಎನ್ನುವಂತ ಭರವಸೆಯನ್ನು ಅವ್ರು ಕೊಟ್ಟರು. ಅದರಿಂದಾಗಿ ಸರಿಯಾದಂತ ರೀತಿಯಲ್ಲಿ ದೂರು ದಾಖಲಾಗ್ಲಿಕ್ಕೆ ಮತ್ತು ವಿಚಾರಣೆ ನಡೀಲಿಕ್ಕೆ ಸಾಧ್ಯ ಆಯಿತು. ಪರಿಣಾಮ ನಮ್ಮ ಕಣ್ಣು ಮುಂದಿದೆ. ಈ ರೀತಿಯ ಒಂದು ಘೋಷಣೆಯನ್ನ ಇದುವರೆಗೂ ಕೂಡ SIT ಮಾಡಿಲ್ಲ, ಸರ್ಕಾರ ಕೂಡ ಅಂತ ಒಂದು ಘೋಷಣೆ ಮಾಡಿಲ್ಲ ಅನ್ನೋದನ್ನ ನೀವು ಕೂಡ ಗಮನಿಸಿದಿರಿ. ಹಾಗಾಗಿ ನಮ್ಮ ಆಗ್ರಹ, ಸರ್ಕಾರ ಈ ವಿಚಾರದಲ್ಲಿ SITಗೆ ಸಂಪೂರ್ಣ ಒತ್ತಡರಹಿತವಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಒದಗಿಸಬೇಕು ಅಂತ. ನಾವು SITಯನ್ನ ಗುರಿ ಮಾಡಿ ಬೆಳತಂಗಡಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನಾವು ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕಾಗಿ ನಡೀತಾ ಇರುವಂತದ್ದು ಇದು. ಜೊತೆಗೆ SIT ಕೊಟ್ಟಂತ ವರದಿಯಲ್ಲಿ ಉತ್ತಮವಾದಂತ ವಿಚಾರಗಳಿದ್ರೆ ನಾವು ಅದನ್ನು ಸ್ವಾಗತಿಸ್ತೇವೆ. ಅದಿನ್ನು ಮಧ್ಯಂತರ ವರದಿ ಮಾತ್ರ. ಮಧ್ಯಂತರ ವರದಿಯಿಂದ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಅದೇ ಕೊಂದವರಿಯಾರು ಈ ಪತ್ರಿಕೆಗಳಲ್ಲಿ ಬಂದಂತ ಬೇರೆ ಬೇರೆ ತರದ ವರದಿಗಳನ್ನ ಇದು ಮಾಡಿಕೊಂಡು SIT ಮುಖ್ಯಸ್ಥರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳಿದ್ದು ಅಂದರೆ, ಇದನ್ನ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ, ಇದು ಮಧ್ಯಂತರ ವರದಿನೂ ಅಲ್ಲ ಅಥವಾ ಚಾರ್ಜ್ ಶೀಟ್ ಕೂಡ ಅಲ್ಲ, ಇದನ್ನ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಮತ್ತು ಇದು ಚಿನ್ನಯ್ಯ ಕೇಸಿಗೆ ಸಂಬಂಧಪಟ್ಟಿದ್ದಷ್ಟೇನೆ. ಇದನ್ನ ನಾವು ಈ ಹೆಣ್ಮಕ್ಳು ಪ್ರಕರಣಗಳೇನಿವೆ ನಾವು ಅದನ್ನ ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ನಾವು ಮುಗಿಸಿಲ್ಲ, ಮತ್ತು ಅದು ಇನ್ನೂ ತುಂಬ ಸಮಯ ಹಿಡಿಯತ್ತೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇದಕ್ಕೂ ಇವಾಗ ಅವರು ಕೊಟ್ಟಿರೋಂಥ ಈ ಕಂಪ್ಲೇಂಟ್ ರಿಪೋರ್ಟ್ಗೂ ಮತ್ತೆ ಹೆಣ್ಮಕ್ಳ ಮೇಲಿನ ದೌರ್ಜನ್ಯಗಳು ಅಥವಾ ಅತ್ಯಾಚಾರಗಳು ಮತ್ತೆ ಕೊಲೆಗಳು ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋದನ್ನ ನಿಮಗೆ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಮತ್ತೆ ಇದನ್ನ ಅವರು ಹೈಕೋರ್ಟಿಗೆ ಸಲ್ಲಿಸಿದಂತ ಅಫಿಡವಿಟ್ ನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಅಫಿಡವಿಟ್ ಸಲ್ಲಿಸಿದೆ ಹೈಕೋರ್ಟ್ಗೆ ಸ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟು. ಅದರಲ್ಲಿ ಅವರು ನಾವಿನ್ನೂ ಮಹಿಳೆಯರ ಮೇಲೆ ನಡೆದಂತ ದೌರ್ಜನ್ಯಗಳನ್ನ ಒಳಗೊಂಡು ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಮುಂದುವರಿಸ್ತೇವೆ ಅನ್ನುವಂತ, ಇಟ್ ವಿಲ್ ಬಿ ಕಂಟಿನ್ಯೂಡ್ ಅನ್ನುವಂತ ಸ್ಪಷ್ಟವಾದ ಮಾತುಗಳನ್ನ ಬರೆದಿದ್ದಾರೆ ಅನ್ನೋದನ್ನ ತಾವು ಗಮನಿಸಬಹುದು. ಸರಿ, ಅವರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದ್ದಾರೆ ಅನ್ನೋ ಕಾರಣವಾಗಿನೇ ನಮಗೂ ಕೂಡ ಲೋಕಲ್ ಸ್ಟ್ಯಾಂಡೇ ಇದೆ ನಾವು ಕೇಳಲಿಕ್ಕೆ. ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗ್ಬಿಟ್ಟ ಮೇಲೆ ಈ ಎಲ್ಲ ವಿಚಾರಗಳ ಒಳಗೊಳ್ಬೇಕು ಅಂತ ಹೇಳಿ ಕೇಳೋದ್ರೊಳಗೆ ಏನ್ ಅರ್ಥ ಇದೆ? ಮುಗಿದು ಹೋಯ್ತಲ್ಲ, ಎಲ್ಲ ಮುಗಿದ ಮೇಲೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಮುಚ್ಚೆ ಏನ್ ಪ್ರಯೋಜನ? ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ನಾವಿವತ್ತು ಕೇಳಲಿಕ್ಕೆ ನಮಗೂ ಕೂಡ ಲೋಕಲ್ ಸ್ಟ್ಯಾಂಡೇ ಇದೆ. ನಾವು ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್, ವಿ ಆರ್ ವಿಮೆನ್ಸ್ ಆರ್ಗನೈಸೇಷನ್ಸ್, ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್. ನಮಗೆ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರ ಪರವಾಗಿ ಹಕ್ಕೆತ್ತಲಿಕ್ಕೆ ಅಧಿಕಾರ ಇದೆ. ನೀವು ಇದುವರೆಗೆ ತಗೊಂಡಿಲ್ಲ ತನಿಖೆ ಅಂತ ನೀವೇ ಒಪ್ಕೊಂಡಿದ್ದೀರಿ, ಕೋರ್ಟ್ ಮುಂದೆ ಬಂದು ಹೇಳಿದಿರಿ ಮಹಿಳೆಯರ ಪರವಾದಂತ ತನಿಖೆಯನ್ನು ನಾವಿನ್ನೂ ಆರಂಭ ಮಾಡಿಲ್ಲ ಅಂತ ಹೇಳಿದಿರಿ. ಅಂದ್ಮೇಲೆ ಆರಂಭ ಮಾಡಿ ಅಂತ ಕೇಳಿ ಕೂಡ ನಮಗೆ ಹಕ್ಕಿದೆ. ಆ ಪ್ರಶ್ನೆಯನ್ನ ನಾವು ಎತ್ತಲೇಬೇಕು. ಇವತ್ತು ಕೇಳಿದ್ರೆ ಮಾತ್ರವೇ ಸಾರ್ಥಕ ಆಗತ್ತೆ ಹೊರತು ಎಲ್ಲ ಮುಗಿದು ಅವರು ರಿಪೋರ್ಟ್ ಕೊಟ್ಟಾದ ನಂತರ ನಾವು ಕೇಳೋದ್ರಿಂದ SIT ಪುನಃ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ತಾವು ಗಮನಿಸ್ಬೇಕು. ಅದ್ರ ಜೊತೆಗೆ ಇನ್ನೊಂದೇನಿದೆ ಅಂದ್ರೆ, ಇಲ್ಲಿ ದೂರು ಯಾರು ಕೊಡಕ್ ಬರ್ತಾ ಇದ್ದಾರೆ ಮತ್ತೆ ಸಾಕ್ಷಿ ಯಾರು ಹೇಳಕ್ ಬರ್ತಾ ಇದ್ದಾರೆ ಅವ್ರನ್ನ ಬೆದರಿಸೋ ಅಂತ ಪ್ರಯತ್ನಗಳು ತುಂಬಾ ನಡೀತಾ ಇವೆ. ಹಾಗಾಗಿ ನಾವಿಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ, SIT ಸರಿಯಾಗಿ ತನಿಖೆ ಮಾಡಬೇಕು. SIT ಒಳಗೆ ಅಂತ ಅಧಿಕಾರಿಗಳನ್ನ ಹಾಕಬಾರ್ದು, ಅವರನ್ನ ಹೊರಗೆ ಹಾಕಬೇಕು. SIT ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು, ಮತ್ತೆ ಅವ್ರ ಮೇಲೆ ಯಾವುದೇ ತರದ ಒತ್ತಡಗಳು ಬರಬಾರ್ದು ಅನ್ನೋದನ್ನ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ, ಮತ್ತೆ ಸರ್ಕಾರನು ಕೂಡ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಕ್ಕೆ ಬಿಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ತರದ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಯಾರೇ ನೊಂದವರಿದ್ದಾರೆ, ನೊಂದ ಕುಟುಂಬಗಳಿವೆ, ಅವುಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಒತ್ತಾಯ ಮಾಡೋಕ್ಕೋಸ್ಕರ ಈ ನ್ಯಾಯ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಮೇಡಮ್, ವಿಕ್ಟಿಮ್ಸ್ ನಮ್ಮ ಹತ್ರ ಬಂದಿಲ್ಲ, ನಾವೇ ಅವ್ರ ಹತ್ರ ಹೋಗಿದ್ದೀವಿ. ತುಂಬಾ ಜನ ಸರ್ವೈವರ್ ಕುಟುಂಬಗಳನ್ನ ಆಲ್ಮೋಸ್ಟ್ ಯಾರೆಲ್ಲ ಈ ವಿಚಾರದಲ್ಲಿ ಮುಂದೆ ಬಂದು ದೂರದ ದಾಖಲು ಮಾಡ್ಲಿಕ್ಕೆ ಮುಂದೆ ಬಂದ್ರು ಎಲ್ಲರನ್ನ ನಾವು ಕೊಂದವರಿಯಾರ ಅಭಿಯಾನದಿಂದ ಭೇಟಿ ಮಾಡಿದ್ದೀವಿ. ಅದು ವೇದವಲ್ಲಿ ಅವರ ತಮ್ಮನಿಂದ ಹಿಡಿದು ಪದ್ಮಲತಾ ಅವ್ರ ಕುಟುಂಬದಿಂದ ಹಿಡಿದು ಸೌಜನ್ಯ ಕುಟುಂಬದಿಂದ ಹಿಡಿದು ಎಲ್ಲರನ್ನ ನಾವು ಭೇಟಿ ಮಾಡಿದ್ದೀವಿ. ಯಾಕಂದ್ರೆ ನೊಂದವರ ಜೊತೆ ನಾವಿದೀವಿ ಅನ್ನುವಂಥದ್ದು ನಮ್ಮ ನಾವು ಮಾಡ್ತಾ ಇದೀವಿ, ನಾವು ಮುನ್ನಡೆಸ್ತೇವೆ, ಯಾರು ನಾವು ಲೀಡ್ ಮಾಡಿ ನಿಮ್ಮನ್ನು ತಗೊಂಡು ಹೋಗ್ತೇವೆ ತರದ್ದಲ್ಲ ಇದು. ನೊಂದ ಕುಟುಂಬಗಳು ದಶಕಗಳಿಂದ ಈ ಹೋರಾಟ ಮಾಡ್ತಾ ಬಂದಿದ್ದಾರೆ.
ಅವರ ಜೊತೆಯಲ್ಲಿ ನಾವು ನಿಂತಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು ಕೊಂದವರು ಯಾರು ಅಭಿಯಾನದ ಮಾತು. ಹಾಗಾಗಿ ಎಲ್ಲ ಕುಟುಂಬಗಳನ್ನು ನಾವೇ ಹೋಗಿ ಭೇಟಿ ಮಾಡಿದ್ದೀವಿ, ಅವ್ರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ನಿಮ್ ಜೊತೆಲಿ ನಾವಿದೀವಿ ಅಂತ. ಈ SIT ತನಿಖೆ ಆಗಿರಬಹುದು ಅಥವಾ ಇದ್ರ ಮುಂದೆನೂ ಕೂಡ ಈ ಹೋರಾಟ ಎಲ್ಲಿ ತನಕ ಕುಟುಂಬಗಳು ಮುನ್ನಡೆಸ್ಕೊಂಡು ಹೋಗ್ತಾರೋ ಅಲ್ಲಿ ತನಕ ನಾವು ಕರ್ನಾಟಕದ ಪ್ರಜ್ಞಾವಂತರು, ಕರ್ನಾಟಕದ ಮಹಿಳಾ ಸಂಘಟನೆಗಳು ನಾವು ಅವ್ರ ಜೊತೆ ನಿಂತೇವೆ. ಮತ್ತೆ ಅದ್ರ ಜೊತೆಗೆ ವಿಕ್ಟಿಮ್ಸ್ ನಮ್ ಜೊತೆ ಬರೋಕ್ಕಿಂತ ಹೆಚ್ಚಾಗಿ SIT ಹತ್ರ ಹೋಗ್ಬೇಕು, ಆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವಿಲ್ಲಿ ಕೇಳ್ತಾ ಇದ್ದೀವಿ ಸರ್ಕಾರನ ಮತ್ತೆ SIT ಅನ್ನ. ಮೇಡಮ್, ನಿಮ್ದು ಮಹಿಳಾ ನಿಯೋಗ CM ಅವರನ್ನು ಭೇಟಿ ಮಾಡಿದ್ರಿ ನೀವು ಇತ್ತೀಚೆಗೆ, ಅವ್ರು ಏನ್ ಭರವಸೆ ಕೊಟ್ಟಿದ್ರು ಮೇಡಮ್ ನಿಮ್ಗೆ ಈ ಪ್ರಕರಣ? SITಗೆ ನಾನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಕ್ಕೆ ಹೇಳ್ತಿದ್ದೀನಿ, ಮತ್ತೆ ನಿಮ್ಮ ಏನು ಬೇಡಿಕೆಗಳಿವೆ ಅವನ್ನೆಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ. ಈಗ ಮತ್ತೆ ನೀವೇನಾದರೂ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಈಗ ಅವರೇ ತೊಂದರೆಯಲ್ಲಿದ್ದಾರಲ್ಲ ಸರ್, ಹಾಗಾಗಿ ನಮ್ಮನ್ನ ಭೇಟಿ ಮಾಡಕ್ ಅವ್ರಿಗೂ ಕಷ್ಟ ಆಗಿದೆ. ಇಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರೇ ಇದ್ರು ನಾವು ಆಂದೋಲನದ ಕಡೆಯಿಂದ ಅವ್ರಿಗೆ ಮತ್ತೆ ಪುನಃ ಈ ವಿಚಾರಗಳನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಈಗಿರುವಂತವ್ರೆ ಅಥವಾ ಇನ್ನೊಬ್ರೇ ಅಲ್ಲ, ಆ ಸ್ಥಾನದ ಜವಾಬ್ದಾರಿ ಅದು ನಿಷ್ಪಕ್ಷಪಾತವಾಗಿ ಮಹಿಳೆಯರಿಗೆ ನ್ಯಾಯ ದೊರಕಿಸುವಂತದ್ದು. ಹಾಗಾಗಿ ಅವರನ್ನ ನಾವು ಮತ್ತೆನೂ ಭೇಟಿ ಮಾಡೋ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಮನ್ನ ಈಗಾಗಲೇ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವು ಈ ವಿಚಾರನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಲಿಕ್ಕೆ ನಮಗ್ ಸಾಧ್ಯ ಆಯ್ತು. ಇದು ಕೇವಲ ಒಂದು 39/2025 ಪ್ರಕರಣದ ಸುತ್ತ ತನಿಖೆ ಮಾಡ್ಲಿಕ್ಕೆ ರಚನೆ ಆಗಿರುವಂತ SIT ಅಲ್ಲ ಅನ್ನೋಂಥದ್ದನ್ನ ನಾವು ಅವ್ರ ಜೊತೆ ಸಂವಾದ ನಡೆಸಿದ್ವಿ. ಮುಖ್ಯಮಂತ್ರಿಗಳಿಗೆ ಅದು ಮನವರಿಕೆ ಆಯ್ತು. ಇದು ಸಮಗ್ರ ತನಿಖೆ ಆಗ್ಲಿಕ್ಕಾಗಿ ರಚನೆ ಆದಂತ SIT ಅನ್ನೋದನ್ನ ಅವ್ರ ಗಮನಕ್ಕೆ ತಂದಾಗ ಅವರು SIT ಜೊತೆಗೆ ನಾನು ಈ ವಿಚಾರ ಚರ್ಚೆ ಮಾಡ್ತೀನಿ ಖಂಡಿತವಾಗಿ ಅಂತ ಹೇಳಿ ನಮಗೆ ಈ ಹಿಂದೆನೆ ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಮ ಸಹಿ ಸಂಗ್ರಹ ಅಭಿಯಾನ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಈ ಸಹಿ ಸಂಗ್ರಹ ಅಭಿಯಾನವನ್ನ ವಿಶ್ವ ಮಾನವ ಹಕ್ಕು ದಿನಾಚರಣೆ ದಿವಸ ಡಿಸೆಂಬರ್ 10ನೇ ತಾರೀಕು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಅಥವಾ ಅವರ ಪ್ರತಿನಿಧಿಗಳಾಗಿ ಯಾರು ನಮಗೆ ಸಿಗ್ತಾರೆ ಅವರನ್ನ ನಾವು ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಆಮೇಲೆ ಇದು ಇನ್ನೊಂದು ಏನಂದ್ರೆ ಕೆಲಸ ಮಾಡಬೇಕು ಮತ್ತೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅನ್ನೋದನ್ನ ನೀವು ಒತ್ತಿ ಹೇಳ್ತಾ ಇದ್ದೀರಾ. ಯಾಕೆ ನಿಮ್ಗೆ ಈ ಅನುಮಾನ ಬಂತು? ಯಾಕೆಂದ್ರೆ ಇವಾಗ ದೂರುದಾರರ ಮೇಲೆ ಅವ್ರು ಯಾರು ದೂರು ಕೊಡಕ್ ಹೋಗ್ತಾರೆ ಅಂತವ್ರನ್ನ ಅವರು ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇಲ್ಲ. ಅವ್ರನ್ನ ಭಯಪಡಿಸಿ ಅವ್ರಿಗೆ ಬೆದರಿಕೆ ಹಾಕಿ ಅವ್ರನ್ನ ಓಡಿಸುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಈ ಅನುಮಾನಗಳು ಬರ್ತಾ ಇವೆ. ಯಾಕೆಂದ್ರೆ ಎಷ್ಟೋ ಸಾಕ್ಷಿದಾರರು ಕೂಡ ಅದನ್ನ ಮಾಧ್ಯಮಗಳ ಮುಂದೆ ತಂದಿದ್ದಾರೆ. ಮತ್ತೆ ಇನ್ನೊಂದು ನಾನು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಇಲ್ಲಿ ಯಾವುದೇ ಸರ್ಕಾರ ಬರಲಿ ಅಥವಾ ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಆ ಹುದ್ದೆನಲ್ಲಿ ಕೂತ್ಕೊಳ್ಳಿ, ನಾವು ಯಾವುದೇ ಸರ್ಕಾರ ಬಂದರೂ ಅವ್ರ ಮೇಲೆ ನಾವು ಒತ್ತಡ ತರ್ತೀವಿ. ನಮಗೆ ಯಾರು ವ್ಯಕ್ತಿ ಮುಖ್ಯ ಅಲ್ಲ, ನಮಗೆ ಯಾವುದೇ ಸರ್ಕಾರ ಬರಲಿ ಅವ್ರ ಮೇಲೆ ನಾವು ಪ್ರೆಷರ್ ತಂದು ನಾವು ನ್ಯಾಯ ಕೇಳ್ತೀವಿ. ನಮ್ಮ ಹೋರಾಟ ಮುಂದುವರೆಯುತ್ತೆ ನಮಗೆ ನ್ಯಾಯ ಸಿಗೋ ತನಕ ನಿರಂತರವಾಗಿ. ನೀವು ಕೇಳಿದ ಪ್ರಶ್ನೆಗೆ ಇನ್ನೊಂದು ಮಾತು ಮೇಡಮ್, ಕೊಂದವರು ಯಾರು ಆಂದೋಲನ ಆರಂಭ ಆಗೋ ಹೊತ್ತಿನಲ್ಲೇ ನಮ್ಮನ್ನು ತುಂಬಾ ಆತಂಕವಾಗಿ ಕಾಡಿದ್ ಯಾಕೆ, ನಾವ್ ಯಾಕೆ ಇದನ್ನ ಆರಂಭ ಮಾಡ್ಬೇಕಾಯ್ತು ಅಂದ್ರೆ, ವಿಧಾನಸಭೆಯಲ್ಲಿ ನಡೆಯುವಂತ ಚರ್ಚೆಯಲ್ಲೂ ಕೂಡ ಇನ್ನು ಸರ್ ಕೇಳಿದ ಪ್ರಶ್ನೆನ ಸರ್ಕಾರಕ್ಕೆ ಯಾರು ಕೇಳಬೇಕಿತ್ತು, ನೀವು ಪತ್ರಕರ್ತರು ನಮ್ಮನ್ನು ಕೇಳ್ತಾ ಇದೀರಿ. ಇನ್ನು ತನಿಖೆ ನಡೀತಾ ಇರುವಂತ ಹೊತ್ತಿನಲ್ಲೇ ಸರ್ಕಾರದ ಉನ್ನತ ಹಂತದಲ್ಲಿದ್ದಂತ ಮಂತ್ರಿಗಳು ಕೂಡ ವಿಧಾನಸಭೆಯಲ್ಲಿ ಏನ್ ಹೇಳಿದ್ರು ಈ ತನಿಖೆ ಬಗ್ಗೆ ಅನ್ನೋದನ್ನ ನೀವೆಲ್ಲ ಗಮನಿಸಿದಿರಿ. ನಾವು ಮತ್ತೆ ರಿಪೀಟ್ ಮಾಡ್ಬೇಕಾಗಿಲ್ಲ. DCM ಏನ್ ಹೇಳಿದ್ರು ಅಥವಾ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು ಅವೆಲ್ಲವನ್ನ ನೀವೇ ಸ್ವತಃ ವರದಿ ಮಾಡಿದವರಿದ್ದೀರಿ. ಸೊ ಇಂಥ ಮಾತುಗಳು ತನಿಖೆ ನಡೆಯುವಂತ ಹಂತದಲ್ಲಿ ಬಂದಿರಬೇಕಾದ್ರೆ ಇದರಲ್ಲಿ ನಿಷ್ಪಕ್ಷಪಾತವಾದಂತ ತನಿಖೆ ನಡೀತಾ ಇದೆ ಅಂತ ಹೇಳಿ ಅನ್ನಿಸ್ಲಿಕ್ಕೆ ನಮಗ್ ಕಾರಣ ಇರಲಿಲ್ಲ. ಸರ್ಕಾರದ ಕಡೆಯಿಂದ ಇಂಥ ಮಾತುಗಳು ಬರುತ್ತೆ. ಅನೇಕ ಮಂದಿ ಹಲವಾರು ತರದ ಚಟುವಟಿಕೆಗಳನ್ನ SIT ಇನ್ನೂ ಹೇಳೇ ಇಲ್ಲ, ಯಾರು ಇಂಥವ್ರು ಇರಬಹುದು ಅಪರಾಧಿ ಅನ್ನೋ ಯಾವ ಪ್ರಶ್ನೆಯನ್ನು ಇನ್ನು ತೆಗೆಯೋದಕ್ ಮುಂಚೆನೆ ಅನೇಕ ಬಗೆಯ ಚಟುವಟಿಕೆಗಳನ್ನ ಈ ಜಿಲ್ಲೆಯ ಸುತ್ತ ಇದರ ಸುತ್ತ ಏನನ್ನೋ ಜಾಗೃತಿ ಮಾಡ್ತೀವಿ, ಯಾವ್ದನ್ನೋ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲೆಲ್ಲ ಕಾರ್ಯಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಅದನ್ನ ತಡೆಯುವಂತ ಯಾವ ಪ್ರಯತ್ನನೂ ಸರ್ಕಾರದ ಕಡೆಯಿಂದ ಆಗ್ಲಿಲ್ಲ. ಸೊ ಇದನ್ನ ಗಮನಿಸಿದಾಗ ನಮ್ಗೇನ್ ಅನ್ನಿಸ್ತು, SIT ತನಿಖೆ ನಡೆಯುವಾಗ ಅದನ್ನ ಪ್ರಭಾವಿಸುವಂತ ಯಾವುದೇ ಪ್ರಯತ್ನ ನಡಿಬಾರ್ದು ಅನ್ನುವಂಥದ್ದೇ ಆದ್ರೆ ಹಾಗಾದ್ರೆ ಇದು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ನಮಗನ್ನಿಸ್ತು. ಹಾಗಾಗಿ ಇವತ್ತು ನಾವು ಕೈಗೊಂಡಿರುವಂತ ಈ ಕಾರ್ಯಕ್ರಮ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೆ, ಸರ್ಕಾರವನ್ನ